ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರಥಮ ಬಾರಿಗೆ ವಿಶ್ವ ತುಳು ಸಮ್ಮೇಳನ ಅಂತಾರಾಷ್ಟ್ರೀಯ ತುಳುವರ ಸಮ್ಮೇಳನ ನವೆಂಬರ್ 23 ಮತ್ತು 24ರಂದು ಆಯೋಜಿಸಲಾಗಿದೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಮುಖ್ಯ ಸಂಘಟಕರಾದ ಸರೋತ್ತಮ ಶೆಟ್ಟಿ ಹೇಳಿದರು. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ವಿಶ್ವ ತುಳು ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮವಿಭೂಷಣ ಪುರಸ್ಕೃತ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಆಗಮಿಸಲಿದ್ದಾರೆ. ಸಮ್ಮೇಳನದ ಎಲ್ಲಾ ಕಾರ್ಯಯೋಜನೆಗಳು ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ ಅಂತ ಹೇಳಿದರು. ಸಮಾರಂಭ ಅಧ್ಯಕ್ಷರಾಗಿ ಅಬುಧಾಬಿ ಎನ್ಎಂಸಿ ಸಮೂಹ ಸಂಸ್ಥೆಯ ಸ್ಥಾಪಕರು ಮತ್ತು ಚೇರ್ಮನ್ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಬಿಆರ್ ಶೆಟ್ಟಿಯವರು ಪಾಲ್ಗೊಳ್ಳಲಿದ್ದಾರೆ. ಅತಿಥಿಗಳಾಗಿ ಕರ್ನಾಟಕದಿಂದ ಗಣ್ಯಾತಿ ಗಣ್ಯರು ಹಾಗೂ ಸಾಗರದಾಚೆಯ ಗಲ್ಫ್, ಅಮೆರಿಕ, ಆಸ್ಟ್ರೇಲಿಯಾ, ಯುಕೆ ತುಳು ಸಂಘಟನೆಗಳ ಅಧ್ಯಕ್ಷರುಗಳು ಆಗಮಿಸಲಿದ್ದಾರೆ ಅಂತ ಹೇಳಿದ್ರು. ಔಟ್ಸೈಡ್ ಇಂಡಿಯಾ ಈ ತುಳು ಸಂಘಟನೆ ಇದು ಮಟ್ಟ ಆಪಜಿ ಅಂಚ ನಮ್ಮ ಭಾರತ ದೇಶಡೆ ತುಳು ಸಂಘಟನೆ ಅವನುಂಡು ಊರುಡು ಮುಂಬೈಡು ಬೆಂಗಳೂರು ಅವನುಂಡು ಈ ಸಲ ದುಬೈಡ್ ಮಲ್ಪಗ ಒಂದು ಹೊಸ ನಮೂನದ ಒಂದು ಪ್ರಯೋಗ ನಮ್ಮ ಮಲ್ಪಗ ಪಣದು ಈ ವಿಶ್ವ ತುಳು ಸಮ್ಮೇಳನ ಮಲ್ಪರೆ ನಮ್ಮ ಜೈದ. ಈ ವಿಶ್ವ ತುಳು ಸಮ್ಮೇಳನ ಮುಖ್ಯವಾದ ಕೊಲ್ಲಿ ರಾಷ್ಟ್ರಡು ಮಸ್ತ್ ತುಳು ಸಂಘಟನೆಲ್ಲ ಅಗಲಿನ ಮಾತ್ರ ಒಟ್ಟು ಪಡಂದು ಕುವೈಟ್, ಬಹ್ರೇನ್, ಸೌದಿ ಅರೇಬಿಯಾ, ಒಮಾನ್ ಅಂತೇನೆ ಕಟಾರ್ ಅವತ್ತಾನೆ ಯುಎ ಇಡ್ತಾನೆ ಮಾತ್ರ ತುಳು ಸಂಘಟನೆ ಒಟ್ಟಾದ ಒಂದು ಮಲ್ಪನ ಈ ಒಂಜಿ ವಿಶ್ವ ತುಳು ಸಂಘಟನೆ ಐದೊಡ್ಡ ಅಖಿಲ ಭಾರತ ತುಳು ಒಕ್ಕೂಟ ಬೊಕ್ಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮೊಗಲೆಲ್ಲ ಒಟ್ಟು ಪಾಡಂದು ಇಡೀ ವಿಶ್ವ ಲೆವೆಲ್ಡ್ ಒಂದೊಂದು ಮಲ್ಪನ ಒಂಜಿ ಮಾತಾಡವನ ಒಂದು ಉದ್ದೇಶವನ್ನು ಇದೇ ವೇಳೆ ಸಮಾರಂಭದಲ್ಲಿ ವಿಶ್ವ ತುಳು ಸಮ್ಮೇಳನದ ಸವಿನೆನಪಿಗಾಗಿ ವಿಶೇಷ ಸ್ಮರಣ ಸಂಚಿಕೆ ವಿಶ್ವ ತುಳು ಐಸಿರಿ ಲೋಕಾರ್ಪಣೆಗೊಳ್ಳಲಿದೆ. ವಿದ್ವಾಂಸರಿಂದ ತುಳುನಾಡಿನ ಕಲೆ, ಸಾಹಿತ್ಯ, ಕ್ರೀಡೆ, ಜನಪದ ಸಮಗ್ರ ಮಾಹಿತಿಗಳು, ಸಾಹಿತಿಗಳ ಅರ್ಥಪೂರ್ಣ ಲೇಖನಗಳು ಮತ್ತು ಗಣ್ಯಾತಿ ಗಣ್ಯರ ಶುಭ ಸಂದೇಶಗಳನ್ನು ಈ ಸ್ಮರಣ ಸಂಚಿಕೆ ಒಳಗೊಂಡಿರುತ್ತದೆ ಅಂತ ಅವರು ಹೇಳಿದ್ರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶಶಿಧರ್ ಶೆಟ್ಟಿ, ಧರ್ಮಪಾಲ್ ದೇವಾಡಿಗ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಎಸಿ ಭಂಡಾರಿ, ಕದಿ ನವನೀತ್ ಶೆಟ್ಟಿ, ಬಿಕೆ ಗಣೇಶ್ ರೈ ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.